ಹಲವಾರು ಭಕ್ತಾದಿಗಳು ಕೋಟ್ ರೋಡ್ಗೆ ಬರುವುದಂತ ಹೇಳುವಾಗ ಎಲ್ಲ ಭಕ್ತಾದಿಗಳು ಒಂದು ರೀತಿಯಲ್ಲಿ ಉತ್ಸಾಹದಿಂದ ಬರುವುದು ಮತ್ತು ಒಂದು ವ್ಯವಸ್ಥೆ ಬಹಳ ಚೆನ್ನಾಗಿ ಆಗ್ತದೆ. ಇಲ್ಲಿ ಎಲ್ಲ ಬಂದವರಿಗೆ ಊಟೋಪಚಾರದ ವ್ಯವಸ್ಥೆ ಕೂಡ ಆಗ್ತಿದೆ, ಫಲಹಾರದ ವ್ಯವಸ್ಥೆ ಕೂಡ ಆಗ್ತಿದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ತಮ್ಮ ಒಂದು ಉತ್ಸಾಹದಿಂದ ಇಲ್ಲಿ ಬಂದು ಈ ಒಂದು ವೀಕ್ಷಣೆಯನ್ನು ಮಾಡುವುದು, ದೇವರ ಪೇಟೆ ಸವಾರಿಯಲ್ಲಿ ಭಾಗವಹಿಸುವುದು, ಹಾಗೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡುವಂತ ಒಂದು ದೇವರ ಇದು ಕಾರ್ಯಕ್ರಮ ಈ ಪುತ್ತೂರಿನ ಕೋಟ್ ರಸ್ತೆಯಲ್ಲಿ ನಡೀತಾ ಇದೆ. ಇದು ನಮಗೆ ವರ್ಷಕ್ಕೆ ಒಮ್ಮೆ ಸಿಗುವಂತ ಒಂದು ಬಹಳ ಒಂದು ಒಳ್ಳೆಯ ಒಂದು ಅವಕಾಶವನ್ನು ನಾವು ಬಹಳ ಚಂದ ರೀತಿಯಲ್ಲಿ ದೇವರ ಆಶೀರ್ವಾದ ಪಡೆಯುವುದಕ್ಕೆ ನಾವೆಲ್ಲರೂ ಇಲ್ಲಿ ಕಾಯ್ತಾ ಇರ್ತೇವೆ. ಒಂದು ರೀತಿಯಲ್ಲಿ ಇದು ಜಾತ್ರೆ, ಪುತ್ತೂರಿನ ಜಾತ್ರೆ ಕೋಟ್ ರಸ್ತೆಯಿಂದ ಆಗುವಾಗ ಪುತ್ತೂರು ಜಾತ್ರೆ ಒಂದು ಆಡಂಬರ ಹೆಚ್ಚಾಗ್ತದೆ ಅಂತ ಹೇಳುವಂತ ರೀತಿ ನಮಗೆ ಕಂಡು ಬರ್ತದೆ. ಹಾಗೆ ಮಧ್ಯಾಹ್ನ ದೇವಸ್ಥಾನದಲ್ಲಿ ಯಾವಾಗಲೂ ಅನ್ನಸಂತರ ನಡೆಯುವ ಈ ಕಾರ್ಯಕ್ರಮ ಕೂಡ ಭಕ್ತಾದಿಗಳು ತುಂಬಾ ಜನರು ಬಂದು ಬಹಳ ಒಂದು ಉತ್ಸಾಹದಿಂದ ಬಂದು ಊಟೋಪಚಾರವನ್ನು ಭಾಗವಹಿಸಿ, ಅದೇ ರೀತಿ ಸಂಜೆಯೊಳಗೆ ಫಲಹಾರದ ವ್ಯವಸ್ಥೆ ಎಲ್ಲ ಇದೆ. ಇದನ್ನು ಎಲ್ಲರೂ ಭಾಗವಹಿಸಿ ಬಹಳ ಚೆನ್ನಾಗಿ ಇದನ್ನು ಉಪಯೋಗ ಮಾಡ್ತಾರೆ. ಇದೇ ರೀತಿ ವರ್ಷಂಪ್ರತಿ ನಡೆಯುವಂತ ಜಾತ್ರೆಗೆ ಎಲ್ಲರೂ ತುಂಬಾ ಉತ್ಸಾಹದಿಂದ ಬಂದು ಜಾತ್ರೋತ್ಸವವನ್ನು ಯಶಸ್ವಿಗೊಳಿಸಬೇಕು, ಇದಕ್ಕೆ ಎಲ್ಲರೂ ಭಾಗವಹಿಸಬೇಕಂತ ಹೇಳಿ ನಾವು ವ್ಯವಸ್ಥಾಪನಾ ಸಮಿತಿ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮ ಕೂಡ ಪುತ್ತೂರು ಕೋಟ್ ರಸ್ತೆಗೆ ಬರೋದು ತುಂಬಾ ಆಡಂಬರದಿಂದ ವಿಜೃಂಭಣೆಯಿಂದ ನಡೆಯುವುದು ತುಂಬಾ ಸಂತೋಷ ಆಗ್ತಾ ಇದೆ. ವರ್ಷಂಪತಿ ಈ ಕೋರ್ಟ್ ರೋಡಿಗೆ ಆಗಮಿಸುತ್ತಿರುವಂತ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರನ ಈ ಜಾತ್ರಾ ಸಮಯದಲ್ಲಿ ನಮಗೆ ಒಂದು ಹಬ್ಬವೇ. ಈ ಕೋರ್ಟ್ ರೋಡಿಗೆ ಬರುವುದು ಅಂತ ಹೇಳಿದ್ರೆ ಈ ಏನು ಚಿನ್ನದ ನಾಡಿಗೆ ಬರುವಂತದ್ದು, ಒಡೆಯನ ಈ ಕ್ಷೇತ್ರದ ಜಾತ್ರೆ ಇಡೀ ದೇಶದಾದ್ಯಂತ ಭಯಂಕರ ಒಂದು ಜಾತ್ರೆ ಅಂತ ಹೇಳ್ಬೋದು. ಹಾಗೆ ಈ ಬಂಗಾರದ ಈ ರೋಡಿಗೆ ಬರುವುದು ಅಂತ ಹೇಳಿದ್ರೆ ಎಲ್ಲರಿಗೂ ಬಹಳ ಉತ್ಸಾಹ, ಒಳ್ಳೆಯ ಅಲಂಕಾರ, ಹಾಗೂ ಎಲ್ಲ ಜನಸಾಮಾನ್ಯರು ಈ ಕೋರ್ಟ್ ರೋಡಿಗೆ ಬರುವುದು ಅಂತ ಹೇಳಿದ್ರೆ ಎಲ್ಲರೂ ದೇವರ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಅದು ನಮಗೆ ಇನ್ನೂ ಸಂತೋಷ. ಪುತ್ತೂರು ಮಹಾಲಿಂಗೇಶ್ವರ ದೇವರ ಪೇಟೆ ಸವಾರಿಯಲ್ಲಿ ಪ್ರಥಮ ಒಂದು ವಿಶೇಷ ಆಕರ್ಷಣೆ ಅಂತೇಳಿ ಪುತ್ತೂರು ಕೋಟ್ ರೋಡಿನ ಬೀದಿಗೆ ಬರುವಂತಹದ್ದು ದೊಡ್ಡ ಸಂಭ್ರಮ. ಅದು ಮೊದಲಿನಿಂದ ಬಂದದ್ದು, ಈಗ ಸಹ ಅದು ಹಾಗೆ ಮುಂದುವರಿತಾ ಉಂಟು. ಇನ್ನು ಮುಂದೆ ಅದೇ ಈ ಅಲಂಕಾರ ನಾವು ಮಾಡುವಾಗ ಏನೋ ಒಂದು ಆಗ್ತದೆ ಅಂತ ಅನಿಸಿದೆ. ಲಾಸ್ಟಿಗೆ ಒಂದು ಚಂದದಲ್ಲಿ ಆಗ್ತದೆ. ಇದರದ ಕೋರ್ಟ್ ರೋಡ್ ಅಲಂಕಾರವೇ ಬೇರೆ. ಕೋರ್ಟ್ ರೋಡೇ ಸಾಕ್ಷಿ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಮುಂದೆ ಒಳ್ಳೆ ಇದರಿಂದ ವಿಜೃಂಭಣೆಯಿಂದ ನಡೀಲಿ ಅಂತೇಳಿ ನಾನು ಮಹಾಲಿಂಗೇಶ್ವರನೇ ಪ್ರಾರ್ಥನೆ. ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ ಜಾತ್ರೆ ಸಲುವಾಗಿ ದೇವರು ಪ್ರತಿದಿನ ಪೇಟೆ ಸವಾರಿಗೆ ಹೊರಡ್ತಾರೆ. ಅದರಲ್ಲಿ ಕೋರ್ಟ್ ರೋಡಿಗೆ ದೇವರು ಬರುವಾಗ ಒಂದು ವಿಶೇಷವಾದ ಸನ್ನಿವೇಶ. ಯಾಕಂತ ಕೇಳಿದರೆ ರಸ್ತೆಯ ಎರಡು ಕಡೆಗಳಲ್ಲಿ ಕೂಡ ಎಲ್ಲ ಅಂಗಡಿಗಳು, ಪ್ರತಿಯೊಂದು ಜಾಗದಲ್ಲಿ ಅಂಗಡಿಗಳಿದೆ, ಇಲ್ಲಿ ಅಂಗಡಿಗಳಿದೆ, ಮನೆಗಳಿದೆ. ಆದ್ದರಿಂದ ಅದೆಲ್ಲ ತೆರೆದಿಟ್ಟುಕೊಂಡು ವಿದ್ಯುತ್ ದೀಪಗಳ ಅಲಂಕಾರ, ಇದೊಂದು ಮನಸ್ಸಿಗೆ ಖುಷಿಯ ಒಟ್ಟಿಗೆ ದೇವರ ದರ್ಶನ ಪಡಲಿಕ್ಕೆ ಒಂದು ಒಳ್ಳೆಯ ಸ್ಥಳ. ಉದಾಹರಣೆಗೆ ಕೋರ್ಟ್ ರೋಡ್ ಎಂಟ್ರೆನ್ಸ್ ಆಗುವಾಗ, ಕಾರಣ ನೀವು ತಿರುಪತಿ ಅಥವಾ ಕಾರಿಂಜದಲ್ಲಿ ದೇವರಿಗೆ ಇಳ್ಕೊಂಡು ಬರ್ತಾನ, ಅದೇ ರೀತಿ ನೋಡುವಂಥ ಒಂದು ಸನ್ನಿವೇಶ ಎಲ್ಲರ ಪಾಲಿದೆ. ಆದ್ದರಿಂದಾಗಿ ಕೋರ್ಟ್ ರೋಡ್ಗೆ ದೇವರು ಬರುವಂಥ ಬಹಳ ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳಿ ನಾವು ಸಂತೋಷ ಪಡ್ತೇವೆ.
ಪುತ್ತೂರು ಜಾತ್ರೆ ಅಂತ ಹೇಳಿದರೆ ಎಲ್ಲರಿಗೂ ಒಂದು 9 ದಿವಸದ ಒಂದು ಹಬ್ಬ. ನಾವು ಪುತ್ತೂರು ತಾಲೂಕಿನ ಎಲ್ಲ ಭಕ್ತಾಭಿಮಾನಿಗಳು ಒಂದು ಸಡಗರ ಸಂಭ್ರಮದಿಂದ ಹಬ್ಬದ ರೀತಿಯಲ್ಲಿ ಇಡೀ ತಾಲೂಕಿನವರು ಒಂದು ಆಚರಿಸುವಂಥ ಒಂದು ಹಬ್ಬ ಜಾತ್ರೆ. ಈ ಜಾತ್ರೆಗೆ ಊರಿನಿಂದ ರಜೆಯಲ್ಲಿ ಮಕ್ಕಳು ಊರಿಂದ ಪುತ್ತೂರಿನಿಂದ ಬೇರೆ ಕಡೆ ಮದುವೆಯಾಗಿ ಹೋದಂಥ ಎಲ್ಲ ನೆಂಟರು ಒಂದು ಬಳಗದವರು ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಸಂಭ್ರಮದಿಂದ ಈ ಒಂದು ಜಾತ್ರೆಯನ್ನು ಆಚರಿಸ್ತಾರೆ. ಎಲ್ರಿಗೂ ಜಾತ್ರೆಯ ಶುಭಾಶಯನ್ನು ಸಲ್ಲಿಸ್ತಿದ್ದೇನೆ. ಹಾಗೆ ಈ ಶ್ರೀ ಮಹಾಲಿಂಗೇಶ್ವರ ದೇವರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಶುಭವನ್ನು ಹಾರೈಸ್ತೇನೆ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಹತ್ತೂರ ಒಡೆಯನ ಸವಾರಿ ಇವತ್ತು ಪುತ್ತೂರು ಕೋಟು ರಸ್ತೆ, ಚಿಣ್ಣರದ ರಸ್ತೆಯ ಕಡೆಗೆ ಇವತ್ತು ಬಂದಿದೆ. ದೇವರ ಈ ಸವಾರಿಯಲ್ಲಿ ಹತ್ತೂರ ಜನರು ಸಂಭ್ರಮ ಪಡುವಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಜನರು ವಿಶೇಷ ಭಜನೆ ಸೇವೆಗಳನ್ನು ಮಾಡುತ್ತಾ ಹರಿಕಥಾ ಕಾಲಕ್ಷೇಪಗಳನ್ನು ಕೂಡ ಮಾಡುವಂತಹ ಸಂದರ್ಭಗಳು ಎಲ್ಲ ಕಡೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. 10 ದಿವಸಗಳ ಈ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂಥದ್ದು ಹಾಗೂ ಒಂದು ಬ್ರಹ್ಮಕಲಶದ ರೀತಿಯಲ್ಲೇ ನಡೆಯುವಂಥದ್ದು ಪುತ್ತೂರಿನ ವಿಶೇಷತೆ. ಹತ್ತೂರಿನ ಜನರೆಲ್ಲರೂ ಬಂದು ಈ ಒಂದು ಉತ್ಸವದಲ್ಲಿ ಪಾಲ್ಗೊಂಡು ಶ್ರೀದೇವರ ಮಹಾಲಿಂಗೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಮುಳಿಯ ಜುವೆಲ್ಸ್ ವತಿಯಿಂದ ಎಲ್ಲ ಸಮಸ್ತ ಮಹಾಜನತೆಗೆ ಜಾತ್ರೋತ್ಸವದ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಈ ಮೂಲಕ ಕೋರ್ತಾ ಇದ್ದೇನೆ. ವಂದನೆಗಳು.
ಹಾ. ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310091376 9448120315. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.